ಸೋಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಗೋಕರ್ಣದ ಬ್ಯಾಂಕ್ಗೆ 100 ವರ್ಷ ಆವೊಂದು ನಡೆದವರ ಬ್ಯಾಂಕ್ದ ಠೇವಣಿ ವ್ಯವಹಾರ ಹೆಚ್ಚಾವಡೊಂದು ಮುಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯನ್ ಪಂತೇರು ಬೆದ್ರದ ಹೋಟೆಲ್ ಪಂಚರತ್ನ ಕಟ್ಟುವನಡು ಶುಕ್ರವಾರ ಶ್ರೀ ಗೋಕರ್ಣದ ಕೋಆಪರೇಟಿವ್ ಬ್ಯಾಂಕ್ದ 14ನೇ ಹೊಸ ಶಾಖೆ ಉದ್ದೀಪನ ಮಲ್ತದೆ ಆರ್ ಪಾತೇರಿಯರು ಶ್ರೀ ಗೋಕರ್ಣಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕುಡ್ಲ ಕುದ್ರೋಳಿದ 14ನೇ ಹೊಸ ಶಾಖೆ ಉದ್ದೀಪನಗೂ ಮಹಾಶಿವರಾತ್ರಿದ ದಿನ ಶುಕ್ರವಾರ ಮೂಡುಬಿದಿರದ ಹೋಟೆಲ್ ಪಂಚರತ್ನ ಬಿಲ್ಡಿಂಗ್ ಅಟ್ಟಣೆ ಮಲ್ತಿದ್ದೇರು ಬೆದ್ರ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಆಳ್ವ ಶಿಕ್ಷಣ ಪ್ರತಿಷ್ಠಾನ ಬೆದ್ರದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವ ಬೊಕ ಬಿನ್ನಿ ರೀತಿದ ಮುಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯನ್ 14ನೇ ಹೊಸ ಶಾಖೆಯನ್ನು ಉದ್ದೀಪನ ಮಲ್ತೇರು ಭದ್ರತಾ ಕೋಣೆ ಗಣಕಯಂತ್ರ ಇಂಚ ಪ್ರತಿಯೊಂಜಿಲ ಬಿನ್ನಿರ್ನ ಕೈಟು ಉದ್ದೀಪನ ಉದ್ದೀಪನದ ಸಭಾಲೇಸಿಡು ಯಶೋಧರ ಕರ್ಕೇರ ಮಾತೆರೆನ್ನ ಇದ್ಕೊಂಡಿರು ಗೋಕರ್ಣಾಥ ಕೋಆಪರೇಟಿವ್ ಬ್ಯಾಂಕ್ದ ಗುರುಕಾರ್ಯರು ಎಂ ರಾಮಚಂದ್ರ ಗುರ್ಕಾರ್ಮೆಡ್ ಸ್ವಾಮೀಜಿ ಸಭಾ ಕಾರ್ಯಕ್ರಮ ಉದ್ದೀಪನ ಮಲ್ತೇರು ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಆಶೀರ್ವಚನ ಕೊರ್ದು ಗೋಕರ್ಣನಾಥೆ ಪನ್ಪನ ಸಂಪತ್ತನ್ನು ಒರಿತೊಂದು ಬ್ಯಾಂಕ್ನ ಬುಲೆಪಾವಡುವೊಂದು ಎಡ್ಡೆಪ್ಪು ಬಯಕ್ನ ಸ್ವಾಮೀಜಿ ಬರವು ಹೋಟೆಲ್ ಬ್ಯಾಂಕ್ ಕೃಷಿ ಇಂಚ ಮಾತ ಕಡೆಟ್ ನಮ್ಮ ಸಾಧಕಿರು ಸಿರಿಲಕ್ಷ್ಮಿನ ಉಂತಾವೇರು ಮೋಹನ್ ಆಳ್ವ ಶ್ರೀಪತಿ ಭಟ್ ಮಾತೆರ್ಲ ಬ್ಯಾಂಕ್ ಮಲ್ತದಿರು ದೇಶದ ಬಗೆಟ್ ಪಾತಿರ್ನಕ್ಲು ಶ್ರಮದ ಬಗೆಟ್ಲ ಪಾತಿರಡು ಒಂದು ಪಂಡೇರು ಪೊಸರಡ್ಡು ಸೇವೆಲಾಯ್ನ IMPSಗೆ ಶಾಸಕರು ಉಮಾನಾಥ ಕೋಟ್ಯನ್ UPIಗೆ ಮೋಹನ ಆಳ್ವೇರು ಚಾಲನೆ ಕೊರಿಯರು ಉಮಾನಾಥ ಕೋಟ್ಯನ್ ಪಾತಿರ್ತು ಬೆದ್ರಡು ಗೋಕರ್ಣಾಥ ಬ್ಯಾಂಕ್ ಶಾಖೆ ಮಲ್ತನವು ಸಂತೋಷದ ಸಂಗತಿ ಕುಡ್ಲಡ್ತು ಬೊಕ್ಕ ಮಾತ ವಿಭಾಗುಲೆಡು ಬಾರಿ ಬುಲಿವೊಂದು ಅಂತಾರಾಷ್ಟ್ರೀಯ ಮಟ್ಟೋಡು ಬೆದ್ರ ಪುದರ್ ಪಡೆತಂಡು ಬೆದ್ರಡು ಶ್ರೀಮಂತರು ಉಪ್ಪು ನಡೆದವರ ಬ್ಯಾಂಕನ್ನು ನಡಪಾಯರ ಕಷ್ಟ ಒಂದು ಬ್ಯಾಂಕ್ಗೆ 100 ವರ್ಷ ಆವೊಂದು ಉಪ್ಪು ನಡೆದವರ ಬ್ಯಾಂಕ್ದ ಠೇವಣಿ ವ್ಯವಹಾರ ಹೆಚ್ಚಾವಡುಂದು ಪಂಡೇರು ಡಾಕ್ಟರ್ ಎಂ ಮೋಹನ ಆಳ್ವೇರು ಪಾತಿರ್ದು ಒಡಿಪ್ಪು ಸೇರ್ದುಪ್ಪುನ ದಕ್ಷಿಣ ಕನ್ನಡ ಜಿಲ್ಲೆಡು ಒಂದು ಹಿರಿಯ ಸಹಕಾರಿ ಬ್ಯಾಂಕ್ 282 ಕೋಟಿ ರೂಪಾಯಿ ವಹಿವಾಟು ಉಪ್ಪು ನಡೆದು ಬ್ಯಾಂಕ್ದ ಶಕ್ತಿ ಗೊತ್ತಾಪುಂಡು ಬಿಲ್ಲವ ಸಮಾಜದ ಪಾಕಜನ ಸೇರ್ದು ಕಟ್ಟದ್ನ ಸೊಸೈಟಿ ಉಂದು ಎನ್ನಂಚಿನ ಸಾಲದೆ ತೊನ್ನಕ್ಲು ಪ್ರಾಮಾಣಿಕವಾದ ಸಾಲ ಕಟ್ಟುನ ಊರು ಬೆದ್ರ ಅಂದು ಪಂಡೇರು ಬ್ಯಾಂಕ್ ಶಾಖೆ ಬೆದ್ರದ ಮ್ಯಾನೇಜರ್ ಸುನೀತಾ ಪಿ ಬಂಗೇರ ಮೇರೆಗೆ ಮೋಹನ ಆಳ್ವೇರು ಬ್ಯಾಂಕ್ದ ಲೆಕ್ಕಡು ಮರ್ಯಾದೆ ಮಲ್ತೇರು ಬ್ಯಾಂಕ್ ಶಾಖೆ ಆಯರ ಸಹಾಯ ಸಹಕಾರ ಕೊರ್ನಾಕ್ಲಿಗೆ ಈ ಪೊರ್ತುಡು ಮರ್ಯಾದೆ ಸಂದಾಯ್ತ ಆಂಡು ಎಂ ರಾಮಚಂದ್ರ ಗುರ್ಕಾರ್ಮೆದ ಭಾಷಣ ಮಲ್ತದು ಒಂದು ಒರಿಯಡ್ದ ಆಪನ ಬೇಲೆ ಹತ್ತು 22 ಜನ ಬೋರ್ಡು ಸದಸ್ಯರು ಮಾತೆರ್ಲ ಸೇರೊಂದು ಬ್ಯಾಂಕ್ ನಡತುಂಡು ಸಾರ್ವಜನಿಕರಿಗೆ ದಾನೆ ಆವಡೊಂದು ಪೊಂಜಲಿಗೆ ಗೊತ್ತಿಪ್ಪುಡು ಅಂಚದು ಪೊಂಜೆನ ಮುಖ್ಯ ಕಾರ್ಯ ತೋಣ ಅಧಿಕಾರಿ ಮಲ್ತದ ವಿಜಯ ಎಂ ಕೋಟ್ಯನ್ ಆ ಜವಾಬ್ದಾರಿ ಉಳ್ಳೇರು ರಡ್ಡು ಜಿಲ್ಲೆಡು 15 ಶಾಖೆ ಉಪ್ಪುನಗ RBI ಬ್ಯಾಂಕ್ಗೆ 5 ಜಿಲ್ಲೆ ಕೊಡ್ತುಡು ಏಪ್ರಿಲ್ 11 ಶಾಖೆ ಶುರು ಮಲ್ಪುನೊಂದು ಪಡ್ಡೇರು ಧನಲಕ್ಷ್ಮಿ ಕ್ಯಾಶು ಇಂಡಸ್ಟ್ರೀಸ್ದ ಯಜಮಾನಿರು ಶ್ರೀಪತಿ ಭಟ್ ಬೆದ್ರ ಹೋಟೆಲ್ ಪಂಚರತ್ನದ ಯಜಮಾನಿರು ತಿಮ್ಮಯ್ಯ ಶೆಟ್ಟಿ ಬೆದ್ರ ಪುರಸಭೆ ಸದಸ್ಯರು PK ಥೋಮಸ್ ಬೆದ್ರದ MCS ಬ್ಯಾಂಕ್ ನಿರ್ದೇಶಕರು ಜಯರಾಮ್ ಕೋಟ್ಯನ್ ನಿಶ್ಮಿತ ಸಮೂಹ ಸಂಸ್ಥೆದ ಯಜಮಾನಿರು ನಿಶ್ಮಿತ ಬೆದ್ರ ಯುವವಾಹಿನಿ ಗುರ್ಕಾರ್ಯರು ಶಂಕರ ಕೆ ಕೋಟ್ಯನ್ ಜಿಲ್ಲಾ ಬಿಜೆಪಿ ದುಂಬದ ಗುರ್ಕಾರ್ಯರು ಸುದರ್ಶನ್ ಬೆದ್ರ ಬ್ಯಾಂಕ್ದ ಒತ್ತು ಗುರ್ಕಾರ್ಯರು ವೆಂಕಪ್ಪ ಪೂಜಾರಿ ಸದಾನಂದ ಪೂಜಾರಿ ಲೇಸಿಡು ಪಾಲ್ಗೊಂಡರು ಯೋಗೀಶ್ ಕೋಟ್ಯನ್ ಸೊಲ್ಮೆ ಸಂದಾಯರು ಶೈಲೇಶ್ ಬೈಕಂಪಾಡಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಗೋಕರ್ಣನಾಥ ಅನ್ನುವ ಒಂದು ಸಂಪತ್ತನ್ನು ರಾವಣನ ಕೈಗೆ ಕೊಡದೆ, ಲೋಭ ಅನ್ನೋದು ರಾವಣ, ಹಾಗಾಗಿ ನಿರ್ಲೋಭ ರೂಪದಲ್ಲಿ ಯಾರು ಹೆಚ್ಚು ಖರ್ಚು ಮಾಡ್ತಾರೆ, ಯಾರು ಹೆಚ್ಚು ಅದನ್ನು ಉಪಯೋಗ ಮಾಡ್ತಾರೆ ಅಂಥವರ ಕೈಯಲ್ಲಿ ಕೊಡಬೇಕು. ಹಾಗಾಗಿ ನಮ್ಮ ಅತ್ಯಂತ ನಿಷ್ಠೆ ಮತ್ತು ವಿಶ್ವಾಸ ಇದಕ್ಕೆ ಪಾತ್ರರಾದವರು ಮಾತ್ರ ಈ ಹಣ ಅನ್ನೋದನ್ನು ಉಪಯೋಗ ಮಾಡಿದರೆ ಅದಕ್ಕೊಂದು ಅರ್ಥವಂತಿಕೆ ಬರ್ತದೆ. ಹಾಗಾಗಿ ಸಮಾಜದ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಇವತ್ತು ಲಕ್ಷ್ಮಿ ಅನ್ನುವುದು ಅನಿವಾರ್ಯವಾದಂಥ ಒಂದು ದ್ರವ್ಯವಾಗಿದೆ. ಸ್ಥಿರವಾದ ಬುದ್ಧಿಯುಳ್ಳವರು ಆ ಲಕ್ಷ್ಮಿಯನ್ನು ಒಂದು ಎಜುಕೇಷನ್ ಸೆಂಟರ್ ಆಗಿ ಲಕ್ಷ್ಮಿಯನ್ನು ನಿಲ್ಲಿಸ್ತಾರೆ, ಮತ್ತು ಕೆಲವರು ಹೊಟ್ಟೆಯ ಹಸಿವನ್ನು ನೀಗಿಸುವಂಥ ಹೋಟೆಲ್ ಆಗಿ ನಿಲ್ಲಿಸ್ತಾರೆ, ಇನ್ನು ಕೆಲವರು ಬ್ಯಾಂಕ್ ಆಗಿ ನಿಲ್ಲಿಸ್ತಾರೆ, ಇನ್ನು ಕೆಲವರು ಗದ್ದೆಯಲ್ಲಿ ಫಲವಾಗಿ ನಿಲ್ಲಿಸ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಲಕ್ಷ್ಮಿಯನ್ನು ನಾವು ಕಾಣಬಹುದಾಗಿದೆ. ದೇಶದ ಬಗ್ಗೆ ಮಾತಾಡುವವರು ನಮ್ಮ ಶ್ರಮದ ಬಗ್ಗೆ ಕೂಡ ಮಾತಾಡಬೇಕಾಗ್ತದೆ. ಮೂಡುಬಿದಿರೆಯಲ್ಲಿ ತನ್ನ ಶಾಖೆಯನ್ನು ಪ್ರಾರಂಭಿಸಿದ್ದು ನಮಗೆಲ್ಲರಿಗೂ ಬಹಳ ಸಂತಸ ತಂದಿದೆ. ಯಾಕೆಂತ ಹೇಳಿದರೆ ಮಂಗಳೂರಿನ ನಂತರ ಗ್ರಾಮೀಣ ಭಾಗದಲ್ಲಿ ಬಹಳ ಬೆಳೆಯುತ್ತಿರುವಂಥ, ವೇಗದಲ್ಲಿ ಬೆಳೆಯುತ್ತಿರುವಂಥ ನಗರ ಯಾವುದು ಅಂತ ಕೇಳಿದರೆ ಬಹುಶಃ ಮೂಡುಬಿದಿರೆ. ಮೋಹನ್ ಆಳ್ವರು, ಶ್ರೀಪತಿ ಭಟ್ರು, ನಮ್ಮ ತಿಮ್ಮಯ್ಯಣ್ಣ ಇವರೆಲ್ಲ ಇರುವಾಗ ಖಂಡಿತವಾಗಿಯೂ ನಮ್ಮ ಈ ಶಾಖೆ ಬಹಳ ಒಳ್ಳೆಯ ರೀತಿಯಿಂದ ನಡೆಯುತ್ತದೆ. ಅವರು ಸಹಕಾರವನ್ನು ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. 100 ವರ್ಷದಲ್ಲಿ 16 ಶಾಖೆಗಳು ಅಂತ ಹೇಳಿದರೆ ಇನ್ನು ಮುಂದಕ್ಕೆ ಹೋಗಬೇಕಾಗಿದೆ.
ಶಾಖೆಗಳು ಮುಂದಕ್ಕೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗಬೇಕು. ಹಾಗೇನೆ ಬ್ಯಾಂಕಿನ ಠೇವಣಿಗಳು ಮತ್ತು ವ್ಯವಹಾರಗಳು ಜಾಸ್ತಿ ಆಗಬೇಕು. ಶ್ರೀ ಗೋಕರ್ಣನಾಥೇಶ್ವರ ಕೋಆಪರೇಟಿವ್ ಬ್ಯಾಂಕು ನಮ್ಮ ಅವಿಭಜ್ಯ ಜಿಲ್ಲೆಯಲ್ಲಿ ಹಿರಿಯ ಒಂದು ಕೋಆಪರೇಟಿವ್ ಬ್ಯಾಂಕ್. ಸುಮಾರು 282 ಕೋಟಿ ಎಷ್ಟು ವಹಿವಾಟನ್ನು ನಡೆಸುತ್ತಿದ್ದು 45,712ರಷ್ಟು ಸದಸ್ಯತನ ಇದ್ದಂಥ ಒಂದು ಸೊಸೈಟಿ. ಇದನ್ನೆಲ್ಲ ನೋಡುವಾಗ ಈ ಸೊಸೈಟಿಯ ಒಂದು ಶಕ್ತಿ ನಮಗೆ ಗೊತ್ತಾಗ್ತದೆ. ಆ ಸಮಯದಲ್ಲಿ ಬಿಲ್ಲವ ಸಮಾಜದ ಭಾಳ ಹಿರಿಯ ಹಲವಾರು ಹೆಸರುಗಳಿದೆ. ಅವರು ಸೇರಿಕೊಂಡು ಇದು ಕಟ್ಟಿದಂಥ ಒಂದು ಕೋಆಪರೇಟಿವ್ ಸೊಸೈಟಿ. ಒಂಜಿ ಅಧ್ಯಕ್ಷರದ್ದು ಒರಿಯರ್ದು ಆಪುಜಿ ನೆಕ್ ಬಲವಾಯಿನ ಜಮ್ಮು ಜಟ್ಟು ಎಂಕ್ಲನ ಬೋರ್ಡು 22 ಜನ ನಿರ್ದೇಶಕರನ್ನ ಉಳ್ಳರು. ಅಕ್ಕಲ್ನ ಒಂಜೇ ಮನಸ್ಸುಡು ಈ ಬ್ಯಾಂಕ್ ನಡ್ತೊಂದು ದಯಪಂಡು ನೆಟ್ ವಿಒದ ಅಧ್ಯಕ್ಷರು ಉಳ್ಳರು. ಐಟು 5 ಜನ ಮೆಂಬರ್ ಉಳ್ಳರು. ಬೋರ್ಡು ಒಟ್ಟು ಪೂರ ಸೇರೋಣ ನಂಗೆ 22 ಜನ ಉಳ್ಳರು. ಅಕ್ಕಲ್ನ ಮಾತ ಸೇರೊಂದು ಈ ಬ್ಯಾಂಕಿನ ಜನ ನಡಪು ಸಾರ್ವಜನಿಕರಿಗೆ ಬ್ಯಾಂಕ್ ಗೋಕರ್ಣದ ಬ್ಯಾಂಕ್ ಇದ್ದು ದಾನ ಮಲ್ಪರ ಆಪುಡು ಅಂತ ಪಂಪಿನ ವಿಚಾರನು ಅರೆ ತೆರೆದುಪ್ಪೇರು ಇದಕ್ಕೆ ಎಂಕಲು ಪುಂಜೋಲಿನ ಮಲ್ತದ ಐಕ್ ಸಪೋರ್ಟ್ ಆದ ಎಂಕಲ ಮಾತಾ ಡೈರೆಕ್ಟರ್ನಗಳು ಅರೆಗೆ ಸಪೋರ್ಟ್ ಕೊರ್ಪೇರು ಬ್ಯಾಂಕ್ ಮಿತ್ತು ಬರೋನು. ರಡ್ಡು ಡಿಸ್ಟ್ರಿಕ್ಟ್ ಇತ್ತನು ದಕ್ಷಿಣ ಕನ್ನಡ ಪಕ್ಕ ಉಡುಪಿ ಜಿಲ್ಲೆ ರಡ್ಡು ಜಿಲ್ಲೆಗೆ ಮಾತ್ರ ನಂಗೆ 15 ಬ್ರಾಂಚ್ ಇತ್ತನು. ನಮ್ಮ ಬೆನ್ಪಟ್ಟು ನಮ್ಮ ಒಗ್ಗಟ್ಟದ ಅಂದೆಟ್ಟು ನಮ್ಮ ಬ್ಯಾಂಕ್ದ ಸ್ಥಿತಿಗತಿ ತೋದು ನಂಗೆ ಕೂಡ ಎಕ್ಸ್ಟ್ರಾ 5 ಡಿಸ್ಟ್ರಿಕ್ಟ್ನು ನಂಗೆ RBI ಕೊರ್ಂಡು. ಪೇಂಟಿಂಗ್ ಮಲ್ತೊಂದು ಪ್ರಗ ಕಟ್ಟುವ ನೋಡೋದು ಜಾರದ ತೀರ್ಥಪೂರ್ಣ ಜಬ್ಬಾರ್ ಪಂಪ್ನಾರು ಜೀವಕಳವನ್ನ ಬೇಜಾರದ ಸಂಗತಿ ಸುಳ್ಳಿದ ಅಡ್ಕಾರ್ಡ್ நடத்துತಂದೆ. ಸುಳ್ಳಿದ ಅಡ್ಕಾರ್ ಪಂಪ್ನವಲು ಜಿ ಅಬ್ದುಲ್ಲಾ ಪಂಪ್ನಾರಿನ ಇಲ್ಲಡು ಪೇಂಟಿಂಗ್ ಮಲ್ತೊಂದಿತ್ತಿನ ಜಬ್ಬಾರ್ ಪಂಪ್ನಾರು ಕಟ್ಟುವ ನೋಡೋದು ಜಾರ್ದು ತೀರ್ಥಪೂರ್ದು ಪ್ರಾಣ ಕಳೆಯೊಂದಿರು. ಅಡೂರು ಪಳ್ಳಂಗೋಡ್ದ ಜಬ್ಬಾರ್ ಪೇಂಟಿಂಗ್ ಮಲ್ಪೆರ ನೀರು ಪಾಡ್ದು ದೆಕ್ಕೊಂದು ಪುನಗ ಕಾರ್ ಜಾರ್ದು ಬೂರ್ದೇರು. ತರೆಕ್ ಜೋರ್ದ ಪೆಟ್ಟಾತ್ ನಾರಿನ ಅಪಗನಿ ಸುಳ್ಳಿದ KVG ಆಸ್ಪತ್ರೆಡು ತುರ್ತು ಸುರುತ್ತ ಮರ್ದು ಕೊರ್ದು ಕುಡ್ಲ ಕೊನುತ್ತೇರು. ಅಣ್ಣ ಬದುಕದು ಒರಿಯುನ ಕಷ್ಟ ಅಂದು ಡಾಕ್ಟರ್ ಕೈ ಬಿಡ್ದಿತ್ತೇರು. ಅಂಜದು ಪಿರ ಇಲ್ಲಡಿ ಕನ್ನನಗ ಪ್ರಾಣ ಪೂತುಂಡು. ಇಲ್ಲಲ್ದ ಯಜಮಾನೆ ಅಬ್ದುಲ್ ಸರಿಯಾದ ಗುಮನ ಕೊರಂದೆ ಇಂಚಾಯರ ಕಾರಣ ಅಂದು ಜಬ್ಬಾರ್ನ ಅಣ್ಣಿ ಅಬ್ದುಲ್ ಖಾದರ್ ಸುಳ್ಳಿಯ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೇರು. ಜಬ್ಬಾರ್ ಬೊಡಿ ದೀಪಕ ಮೂವೀರ ಜೋಕ್ಲಿನ ಆಗತ್ತದೇರು. ಕೊಡೆತ್ತೂರು ಅರಸು ಕುಂಜರಾಯ ದೇವಸ್ಥಾನಡು ಫೆಬ್ರವರಿ 29 ಮಾರ್ಚ್ 13 ಮುಟ್ಟ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಬೊಕ್ಕ ನೇಮ ನಡೆಸೊಂದಿತ್ತದೆ. ಮಹಾಶಿವರಾತ್ರಿದ ದಿನ ಶುಕ್ರವಾರ ಅರಸು ಕುಂಜರಾಯ ದೈವದ ಬ್ರಹ್ಮಕಲಶ ನಡಪಾಯರು. ಮೂಲ್ಕಿ ತಾಲೂಕು ಕೊಡೆತ್ತೂರು ಅರಸು ಕುಂಜರಾಯ ದೇವಸ್ಥಾನದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಬೊಕ್ಕ ವರ್ಷಾದಿ ನೇಮ ಫೆಬ್ರವರಿ 29 ಮಾರ್ಚ್ 13 ಮುಟ್ಟ ನಡೆಸೊಂದಿತ್ತದೆ. ಶುಕ್ರವಾರ ಮಹಾಶಿವರಾತ್ರಿದ ದಿನ ಅರಸು ಕುಂಜರಾಯ ದೈವದ ಬ್ರಹ್ಮಕಲಶ ಘಟನೆ ಆದಿತ್ತಂಡು. ಕೊಡೆತ್ತೂರು ದೇವಸ್ಯ ಮಠ ಶ್ರೀ ವೇದವ್ಯಾಸ ಉಡುಪೇರ್ನ ಪೌರೋಹಿತ್ಯಡು ದೈವಸ್ಥಾನದ ಜಯರಾಮ ಮುಕ್ಕಾಲ್ದಿ ಇತ್ತದು ದೈವಾರಾಧನದ ವಿಧಿವಿಧಾನೊಳಿನ ನಡಪಾದು ಕಾಂಡೆ ವರ್ಷದ ಜಾತ್ರೆಯ ಕೊಡಿಯೇರುಂಡು. ಅರಸು ಕುಂಜರಾಯ ದೈವಗೂ ಬ್ರಹ್ಮಕಲಶ ನಡಪಾದು ತಂಬಿಲ ಕರಿತೇರು. ಮಧ್ಯಾಹ್ನ ಮಲ್ಲಮಠದ ನುಪ್ಪುಪ್ರಸಾದ ಸೇವೆ நடத்தண்டு. ಕೊಡೆತ್ತೂರು ಮಾಗಣದ 10 ಸಮಸ್ತೆರು ಗುತ್ತು ಬರಿಕೆ ದಕ್ಲು ಸುತ್ತಮುತ್ತದ ಬೊಕ್ಕ ಪರವೂರ ಭಕ್ತರು ಪಾಲ್ದೆ ತುಂಡೇರು. ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಕಾರ್ಯಗುರ್ಕಾರ್ಯರು ಬೊಕ್ಕ ಶಾಸಕರು ಉಮಾನಾಥ ಕೋಟ್ಯನ್, ಪ್ರಧಾನ ಕಾರ್ಯಂತರು ಲೋಕೇಶ್ ಶೆಟ್ಟಿ ಕೊಡೆತ್ತೂರು ಬಾಳಿಕೆ ಮನೆ ಬೊಕ್ಕ ಸರ್ವ ಸದಸ್ಯರು, ಆಡಳಿತ ಸಮಿತಿ ಗುರ್ಕಾರ್ಯರು ಮೋಹನ್ ಶೆಟ್ಟಿ ಕೊಡೆತ್ತೂರು ಮೂಡು ದೇವಸ್ಯ, ಕಾರ್ಯಂತಿರು ಚಂದ್ರಶೇಖರ ಶೆಟ್ಟಿ ಕೊಡೆತ್ತೂರು ಬಾಳಿಕೆ ಮನೆ, ಪಣವದ ಗುರ್ಕಾರ್ಯರು ಪ್ರಭಾಕರ ಆಚಾರ್ಯ ಬೊಕ್ಕ ಮಾತಾ ಸದಸ್ಯರು, ಟ್ರಸ್ಟ್ ಗುರ್ಕಾರ್ಯರು ದೇವಿಪ್ರಸಾದ್ ಶೆಟ್ಟಿ ಕೊಡೆತ್ತೂರು ಹೊಸಮನೆ, ಕಾರ್ಯಂತಿರು ರಮೇಶ್ ಶೆಟ್ಟಿ ಕೊಡೆತ್ತೂರು ಬಾಳಿಕೆ ಮನೆ ಬೊಕ್ಕ ಸದಸ್ಯರು, ಬೊಂಬೈದ ಬ್ರಹ್ಮಕಲಶ ಸಮಿತಿದ ಮಾತಾ ಸದಸ್ಯರು ಈ ಪೊರ್ತೊಡಿತೇರು.
ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಕೊಡು ಒಡಿಪು ನಗರಡು ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ವಿಶಿಷ್ಟ ಮೌನ ಜಾಗೃತಿ ಕಾರ್ಯಕ್ರಮ ನಡಪಾಂಡು. ಕಪ್ಪು ದುಸ್ತುಡು ಇತ್ತದು ಎಂಕಣ ದುಸ್ತು ಎಂಕಣ ಹಕ್ಕು ಎಂದು ಪಂಪನ ಘೋಷಣೆದ ಅಡಿಟ್ಟು ವಿಶಿಷ್ಟ ಜಾಗೃತಿ ನಡಪು ಜಾಥಾ ದೀದಿತ್ತೇರು. ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಒಡಿಪು ನಗರಡು ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಕೊಡು ವಿಶಿಷ್ಟ ಮೌನ ಜಾಗೃತಿ ಕಾರ್ಯಕ್ರಮ ನಡಪಾಂಡು. ಪೊಂಜಲನ ಮಿತ್ತು ನಡಪನ ದೌರ್ಜನ್ಯಗೂ ವಿರೋಧ ತೋಜಾದು ಕಪ್ಪು ದುತ್ತೈತೊಡು ಪೊಂಜೆನಕ್ಲು ಎಂಕಣ ದುತ್ತೈತ ಎಂಕಣ ಹಕ್ಕು ಬರಿನ ಘೋಷಣೆದಲ್ಲಿಟ್ಟು ಮೌನವಾದ ನಡಪನ ಜಾತ ನಡಪಾಯರು. ಆಂಜಿನಕ್ಲು ಸತ ಈ ಕಾರ್ಯಕ್ರಮಟ್ಟು ಸೇರೊಂಡಿರು. ಕೈಟ್ ಕ್ಯಾಂಡಲ್ ಪತ್ತೊಂದು ಬುಲ್ಪುನ ಕಾಲ ಮುಗ್ಗಿಂಡು ಆಳನ ಕಾಲ ಬೈದಿಂಡು ಪೊಂಜಲಿನ ದೌರ್ಜನ್ಯ ನನಯಾವು ಜೋಕ್ಲಾಟಿಕೆದ ಪ್ರಾಯೋಡು ಮದಿಮೆ ಮಲ್ಪನ ಅಕೇರಿಯಾವಡು ನಮ್ಮ ಶರೀರ ನಮ್ಮ ಹಕ್ಕು ಇಂಚ ಜಾಗೃತಿ ಬರೆದು ಪಾಡಿನ ಬೋರ್ಡುಲಿನ ಕೈಟ್ ಪತ್ತೊಂದು ಪೊಂಜನಕ್ಲು ಜವಂದಿಲು ಜೋಕುಲು ಇಂಚ ಮಾತ ಪ್ರಾಯದಕ್ಲು ಮನಿಮಂಬುದಂತೆ ಬೋರ್ಡ್ ಬೊಕ್ಕ ಕ್ಯಾಂಡಲ್ ಪತ್ತೊಂದು ಜನಜಾಗೃತಿ ಮೂಡಾಯರು. ಬಂಟ್ವಾಳ ತಾಲೂಕು ನರಿಕೊಂಬು ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ಮಹಾಶಿವರಾತ್ರಿದ ದಿನ ಸದಾಶಿವ ದೇವರಿಗೆ ಬ್ರಹ್ಮಕಲಶ ನಡಪಾಯರು. ಜಾತ್ರೆಗೆ ಕೊಡಿ ಇರ್ದು ಉಚ್ಚಯ ಶುರುವಾಣಿ. ಬಂಟ್ವಾಳ ತಾಲೂಕು ಪಾಣೇರು ನರಿಕೊಂಬುದ ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಬೊಕ್ಕ ಜಾತ್ರೆದ ಮಲ್ಲ ಉಚ್ಚಯ ಮಾರ್ಚ್ ಮೂಜಿಡ್ದು ಪದ್ರಾಡು ಮುಟ್ಟ ನಡತೊಂದಿತ್ತದು. ಶುಕ್ರವಾರ ಮಹಾಶಿವರಾತ್ರಿದ ದಿನ ಕಾಂಡೆ ಬ್ರಹ್ಮಕಲಶ ವಾಟಣೆ ಆದಿತ್ತಂಡು. ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರೆಡಿನ ಪೌರೋಹಿತ್ಯಡು ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ನಾರಾಯಣ ಮಯ್ಯೇರು ಬೊಕ ಜತೆ ಪೂಜೆ ಮಲ್ಪನ ಲಕ್ಷ್ಮಣ ಆಕಾಶ ಕಾರ್ಲ ಇತ್ತದು ಧಾರ್ಮಿಕ ವಿಧಿವಿಧಾನಗಳು ನಡತಂಡು. ಅಷ್ಟಬಂಧ ಲೇಪ ಪಾಡ್ದು ಶ್ರೀ ಭಯಂಕೇಶ್ವರ ಸದಾಶಿವ ದೇವರಿಗೆ ಕಲಶಾಭಿಷೇಕ ಶುರುವಾಂಡು. ಅಕೇರಿಗೆ ಬ್ರಹ್ಮಕಲಶದ ಅಭಿಷೇಕ ಮಲ್ತದು ಜಾತ್ರೆಗೆ ಕೊಡಿಯೇರಾಯರು. ಮಧ್ಯಾಹ್ನ ಮಾಪೂಜೆ ಕರಿತದು ದೇವೇರ್ನ ಬಲಿ ನಡತಂಡು. ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಜಗನ್ನಾಥ ಬಂಗೇರ, ಮರ್ಯಾದಿ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ ಮೂಡುಬಿದ್ರೆ, ಕಾರ್ಯ ಗುರುಕಾರ್ಯರು ಜಗನ್ನಾಥ ಚೌಟ ಬದಿಗುಡ್ಡೆ, ಕಾರ್ಯಂತಿರು ಪದ್ಮನಾಭ ಮಯ್ಯ ಏಲಬೆ, ಬ್ರಹ್ಮಕಲಶ ಬೊಕ್ಕ ಜೀರ್ಣೋದ್ಧಾರ ಸಮಿತಿದ ಪಣವುದ ಗುರುಕಾರ್ಯರು ಶಂಕರನಾರಾಯಣ ರಾವ್, ಸಂಚಾಲಕರು ಪ್ರಕಾಶ್ ಕಾರಂತ ನರಿಕೊಂಬು ಬುಕ ಚಂದ್ರಹಾಸ ಶೆಟ್ಟಿ ರಂಗೋಲಿ, ವ್ಯವಸ್ಥಾಪನಾ ಸಮಿತಿ ಬುಕ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಬಿ ರಘುನಾಥ ಸೋಮಯಾಜಿ, ಒತ್ತು ಗುರುಕಾರ್ಯರು ರಘು ಸಫಲ್ಯ, ಕಾರ್ಯಂತಿರು ಲೋಕೇಶ್ ನರಹರಿನಗರ ಬೊಕ್ಕ ಸದಸ್ಯರು ಆಡಳಿತ ಮಂಡಳಿ ಪದಾಧಿಕಾರಿಲು ಸದಸ್ಯರು ಊರ ಪರವೂರ ಭಕ್ತರು ಪಾಲ್ದೆ ತಂದು ಶ್ರೀ ಭಯಂಕೇಶ್ವರ ಸದಾಶಿವ ಬೊಕ್ಕ ಪರಿವಾರ ದೇವೇರ್ನ ಇಂಬು ನಟ್ಟೊಂಡೇರು. ಜಯ ಕಟ್ಟಿದವ ಕಾಣರೆ ಜಯ ಮೆಟ್ಟಿದವ
ತಾಲೂಕಲ್ಲ, ಜಿಲ್ಲೆಯಲ್ಲ, ಇವತ್ತು ರಾಜ್ಯದಲ್ಲಿ ಈ ಕುಣಿತ ಭಜನೆ ಬಂದು ಶಾಲನ್ನು ಸ್ವೀಕರಿಸಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಸ್ತಾರೆ. ಸರ್, ನೀವು ಕೂಡ ಬರಬೇಕು, ನಿಮ್ಮನ್ನು ಬಿಡಬೇಕು. ನಾವು ಶ್ರೀಯುತ ದಾಮೋದರ ನೇತೃತ್ವವು ನೂಪುರ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ವರ್ಷಾದಿ ಜಾತ್ರೆ ಶಿವರಾತ್ರಿದ ಉಚ್ಚೇಡು ಶುಕ್ರವಾರ ರಾತ್ರಿ ಮಹಾಶಿವರಾತ್ರಿದ ಶಿವಬಲಿ ಜಾಗರಣೆ ಬಲಿ ಬೊಳ್ಳಿತೀರ್ದ ಉಚ್ಚಯ ನಡಪಾಯರು. ನಾಡ್ಡೋರ್ಮೆಲ ಶುಕ್ರವಾರ ಶಿವಶಕ್ತಿ ಕ್ಷೇತ್ರೊಳಿಡು ಶಿವದೇವಿನ ವಿಶೇಷ ಆರಾಧನೆ ಜಾಗರಣೆ ಮಲ್ಪನ ಮಹಾಶಿವರಾತ್ರಿದ ಆಚರಣೆ ಮಲ್ತದಿರು. ಕುಡ್ಡದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಮಾರ್ಚ್ 3 ಕೊಡಿ ಎರ್ದು ನಡತೊಂದಿಪ್ಪನ ವರ್ಷಾದಿ ಜಾತ್ರೆ ಶಿವರಾತ್ರಿದ ಮಲ್ಲ ಉಚ್ಚೇಡು ಆಜನೆ ದಿನ ಮಹಾಶಿವರಾತ್ರಿದ ಆಚರಣೆ ಭಾರೀ ಸಂಭ್ರಮಡು ನಡತಂಡು. ಊರ ಪರವೂರ ಭಾರಿ ಜನ ಭಕ್ತರು ಕುದ್ರೋಳಿ ಕ್ಷೇತ್ರಗೂ ಬತ್ತದು ಶ್ರೀ ಗೋಕರ್ಣನಾಥ ಶ್ರೀ ಅನ್ನಪೂರ್ಣೇಶ್ವರಿ ಬೊಕ ಪರಿವಾರ ದೇವರ ಕಲೆರ್ನ ಇಂಬುನಟ್ಟೊಂದು ಮಹಾಶಿವರಾತ್ರಿದ ಜಾಗರಣೆ ಉಚ್ಚಯ ತುಯೇರು. ರಾತ್ರಿ ಸೇವಾ ರಥೋತ್ಸವ ವಿಷ್ಣುಬಲಿ ಉಚ್ಚಯ ಬೊಕ ಬುಳ್ಳಿ ತೀರ್ದ ಉಚ್ಚಯ ಶಿವಬಲಿ ಮಹಾಶಿವರಾತ್ರಿದ ಜಾಗರಣೆ ಬಲಿ ಕಟ್ಟೆ ಪೂಜೆ ಪುಲ್ಯಕಾಂಡದ ರಥೋತ್ಸವ ಕೆರೆದೀಪ ಮಂಟಪ ಪೂಜೆ ಇಂಚ ಬೇತೆ ಬೇತೆ ನಮೂನಿಡು ಶಿವಪಾರ್ವತಿಯರ್ನ ಆರಾಧನೆ ಮಲ್ತೇರು. ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್, ಒತ್ತು ಗುರ್ಕಾರ್ದಿ ಊರ್ಮಿಳ ರಮೇಶ್ ಕುಮಾರ್, ಕಾರ್ಯಂತರ ಬಿ ಮಾಧವ ಸುವರ್ಣ, ಪಣವದ ಗುರ್ಕಾರ್ಯರು ಆರ್ ಪದ್ಮರಾಜ್, ಸದಸ್ಯರೈನ ರವಿಶಂಕರ್ ಮಿಜಾರ್, ಜಗದೀಪ್ ಡಿ ಸುವರ್ಣ, ಎಂ ಶೇಖರ ಪೂಜಾರಿ, ಸಂತೋಷ್ ಕುಮಾರ್ ಜೆ.ಕೆ, ಮಹೇಶ್ ಚಂದ್ರ ಈ ಪೊರ್ತುಡಿತ್ತೇರು. ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ, ಒತ್ತು ಗುರ್ಕಾರ್ದಿ ಡಾಕ್ಟರ್ ಅನುಸೂಯ ಬಿ.ಟಿ. ಸಾಲೆನ್, ಒತ್ತು ಗುರ್ಕಾರ್ಯರು ಡಾಕ್ಟರ್ ಬಿ.ಜಿ. ಸುವರ್ಣ, ಹರಿಕೃಷ್ಣ ಬಂಟ್ವಾಳ, ಸೂರ್ಯಕಾಂತ್ ಜೆ. ಸುವರ್ಣ, ಲೀಲಾಕ್ಷ ಬಿ. ಕರ್ಕೇರ, ಕಿಶೋರ್ ದಂಡಕೇರಿ, ಎಸ್. ಜಯವಿಕ್ರಮ್, ಶೈಲೇಂದ್ರ ವೈ. ಸುವರ್ಣ, ಶ್ರೀಮತಿ ಕೃತಿನ್ ಡಿ. ಅಮೀನ್, ಶ್ರೀಮತಿ ಗೌರವಿ ಪಿ.ಕೆ. ಇಂಚ ಸದಸ್ಯರು ಪಾಲ್ದೊಂಡಿರು. ಐತಾರ ಪುಲ್ಯಕಾಂಡೆ ದೇವೇರ್ನ ಜಳಕದ ಉಚ್ಚಯ ಶುರು ಆದ ಮಧ್ಯಾಹ್ನ ಆನಗ ಜಾತ್ರೆದ ಕೊಡಿಜಾದು ರಾತ್ರಿ ಗುರುಪೂಜೆದ ಒಟ್ಟಿಗೂ ಮಹಾಶಿವರಾತ್ರಿ ಬೊಕ ವರ್ಷದ ಉಚ್ಚಯ ಅಕೇರಿಯಾಪುಂಡು. ಓಟದ ಪುರ್ತುಡೆ ದಾಯೆ ಬಾಂಬ್ ಕೂಡ ಉಂಡು. ಕಾಂಗ್ರೆಸ್ ನಾಯಕರೇ ಬಿಜೆಪಿದ ಕೆನ್ನಿ ಅರ್ಥ ಮಲ್ತೋನುಲೆಂದು ಎಸ್ಡಿಪಿಐ ರಾಜ್ಯ ಗುರುಕಾರ್ಯರು ಅಬ್ದುಲ್ ಮಜೀದ್ ಪಂತೇರು. ಒಡಿಪುಡು ಪ್ರಜಾಪ್ರಭುತ್ವ ಸಂರಕ್ಷಣಾ ಸಭೆಟಾರು ಪಾತೇರಿಯರು. ಒಡಿಪುಡು ನಡತ್ನ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಭೆಡು ಎಸ್ಡಿಪಿಐ ಪಕ್ಷದ ರಾಜ್ಯ ಗುರುಕಾರ್ಯರು ಅಬ್ದುಲ್ ಮಜೀದ್ ಸಭೆನು ಉದ್ದೇಶಿತ ಪಾತಿರಿದು ಭಾರತೀಯ ಜನತಾ ಪಕ್ಷನು ದೂರಿಯರು. ಓಟದ ಪುರ್ತುಡೆ ದಾಯೆ ಬಾಂಬ್ ಕೂಡ ಉಂಡು. ಓಟದ ಪುರ್ತುಡು ಬಾಂಬ್ ಆಡ್ನವು ಓಟದ ರಾಜಕೀಯ ಆದುಂಡು ಆರು ದೂರಿಯರು. ಕಾಂಗ್ರೆಸ್ ನಾಯಕರೇ ಬಿಜೆಪಿದ ಕೆನ್ನಿನ ಅರ್ಥ ಮಲ್ತೊನ್ನೆ ಈ ಕುತಂತ್ರನು ಅರ್ಥ ಮಲ್ತನಂದೆ ಪಾಪದ ಮುಸಲ್ಮಾನರನ್ನು ಬಲಿದುತೊನ್ನ ಕೆಲಸ ಮಲ್ತಂಡ ನಾಶ ಆದ ಪೋಪರಂದು ಅಬ್ದುಲ್ ಮಜೀದ್ ಪಂಡೇರು. ಪುಲ್ವಾಮದ ಪಿರ ಓಟದ ರಾಜಕೀಯ ಉಂಡು. ಆನಿ ಓಟುಡು ಗೆಂದಿರ 40 ಜನ ಸೈನಿಕರನ್ನು ಬಲಿದು ತೊಂದಿருந்து ಆರು ದೂರಿಯರು. ಭಾರತೀಯ ಮುಸಲ್ಮಾನ ಪಾಕಿಸ್ತಾನ ಜಿಂದಾಬಾದ್ ಎಂದು ಬೊಬ್ಬೆ ಪಾಡಿರ ಸಾಧ್ಯ ಇಜ್ಜಿ ವಿಧಾನಸೌಧುಡು ಇರಾಣಲ ಇಂಚ ಬೊಬ್ಬೆ ಪಾಡಿರ ಸಾಧ್ಯನ ನಿಷ್ಠೆಡುಪನ ಭಾರತೀಯ ಮುಸಲ್ಮಾನೆ ಓಲಾ ಪಾಕಿಸ್ತಾನ ಜಿಂದಾಬಾದ್ ಎಂದು ಪನಾಯಿ ಎಂದು ಅಬ್ದುಲ್ ಮಜೀದ್ ಪಂಡೇರು. जो नायब सदर हैं रियासत कर्नाटक की सैयदा सादिया, जो प्रोफेसर भी हैं,
ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದೇ ರೀತಿ ಉಡುಪಿಯ ಕ್ರೈಸ್ತ ಧರ್ಮಗುರುದಂತಹ ವಿಲಿಯಂ ಮಾರ್ಟಿ ಸರ್ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರಾದಂತಹ ಶಾಹಿದಾ ತಸ್ನೀಮ್ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಸೋಷಿಯಲ್ ಡೆಮೊಕ್ರಾಟ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಪ್ರಧಾನ ಕಾರ್ಯದರ್ಶಿಯಾದಂತಹ ಅಶ್ರಫ್ ಬಾವಾ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಡುಪಿ ಜಿಲ್ಲಾ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಅಧ್ಯಕ್ಷರಾದಂತಹ ಮುಕ್ತಾರ್ ತೋನ್ಸಿ ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಯಾರೊಬ್ಬರು ಕೂಡ ಭಾರತೀಯ ಮುಸಲ್ಮಾನ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನಕ್ಕೂ ನಮ್ಗೆ ಏನು ಲೇನಾದೇನ ಇದೆ? ಅದು ವಿಧಾನಸೌಧದಲ್ಲಿ ಯಾರಾದ್ರೂ ಕೂಗ್ತಾರ? ಕಾಮನ್ ಸೆನ್ಸ್ ಇದು. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ DK ಶಿವಕುಮಾರ್ ಅವರೇ, ಕಾಮನ್ ಸೆನ್ಸ್ ಇದು, ಕಾಮನ್ ಸೆನ್ಸ್ ಇದು. ಒಬ್ಬ ನಿಷ್ಠಾವಂತ ಒಬ್ಬ ಮುಸಲ್ಮಾನ, ಒಬ್ಬ ಭಾರತೀಯ ವಿಧಾನಸೌಧದೊಳಗೆ ಅದು ಎಲ್ಲೂ ಕೂಡ ಹೋಗೋದಿಲ್ಲ, ವಿಧಾನಸೌಧದಲ್ಲಿ ಕೂಗ್ತಾನ. ಪೊಲೀಸ್ ಆಫೀಸರ್ಸ್, ಕಾಮನ್ ಸೆನ್ಸ್ ಇದು. ಇವತ್ತು ಬಿಜೆಪಿ IT ಸೆಲ್ಗೆ ಹೆದರಿ, ಅವರ ಬ್ಲಾಕ್ ಮೇಲ್ಗೆ ಹೆದರಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಬಲಿ ಕೊಟ್ಟರಲ್ಲ, ಎಚ್ಚರಿಕೆ ಇರಬೇಕು ಕಾಂಗ್ರೆಸ್ಗೆ. ಈ ರೀತಿ ಬಲಿಪಶು ಆಗಬೇಡಿ. ಇವತ್ತು ಇನ್ನೊಂದು ಪ್ರಮುಖ ವಿಚಾರ ಇಲ್ಲಿ ಚರ್ಚೆ ಮಾಡಬೇಕಾಗಿದ್ದು, ಯಾಕೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬಾಂಬ್ ಬ್ಲಾಸ್ಟ್ ಆಗ್ತದೆ? ಗಂಭೀರ ಪ್ರಶ್ನೆಯನ್ನು ನಾನು ಇಡ್ತೇನೆ ಜನತೆಯ ಮುಂದೆ. ಯಾಕೆ ಚುನಾವಣೆ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತದೆ? ಪುಲ್ವಾಮಾ ಲೋಕಸಭಾ ಚುನಾವಣೆ 2019 ಮುಂದೆ ಆಯ್ತು. ಪುಲ್ವಾಮಾ 40 ಜನ ನಮ್ಮ ಯೋಧರು ಇವತ್ತಿನವರೆಗೆ ಯಾರು ಅದರ ಆರೋಪಿಗಳು ಅಂತ ಕಂಡುಹಿಡಿಯಲಿಲ್ಲ. ಕೊಡೆತ್ತೂರು ಅರಸು ಕುಂಜರಾಯ ದೇವಸ್ಥಾನಡು ಶುಕ್ರವಾರ ರಾತ್ರಿ ಅರಸು ಕುಂಜರಾಯ ನೇಮ ನಡತಂಡು ಶುರುತ ಸರ್ತಿ ಕೊಂಡೇಲದ ಕೊಂಡೇಲ್ತಾಯ ದೇವಸ್ಥಾನದ್ದು ಭಂಡಾರ ಬತ್ತದು ಕೊಂಡೇಲ್ತಾಯ ದೈವಗೂ ನೇಮ ಕುರಿಯರು. ಮುಲ್ಕಿ ತಾಲೂಕುದ ಕೊಡೆತ್ತೂರು ಅರಸು ಕುಂಜರಾಯ ದೇವಸ್ಥಾನಡು ಶುಕ್ರವಾರ ಪಿರ ಪ್ರತಿಷ್ಠಿತ ಬ್ರಹ್ಮಕಲಶ ನಡಪಾಯಿ ಬೊಕ್ಕ ರಾತ್ರಿ ಅರಸು ಕುಂಜರಾಯ ನೇಮ ನಡಪಾಯರು. ಅರಸು ಕುಂಜರಾಯ ದೇವಸ್ಥಾನದ ವಿಶೇಷ ಪಂಡವು ಅರಸು ಕುಂಜರಾಯ ಮಾತ್ರ ಅತ್ತು ಬೇತೆ ಪಂಚ ದೈವಲೈನ ಕೊಂಡೇಲ್ತಾಯ, ಕೊಡಮಂತಾಯ, ಕಾಂತೇರಿ ಜುಮಾದಿ, ಜಾರಂದಾಯ ಬೊಕ್ಕ ಸರಳ ಜುಮಾದಿ ದೈವಲಿನ ಭಂಡಾರ ಬೇತೆ ಬೇತೆ ಕಡೆ ಹಿಡಿದು ಬತ್ತದು ನೇಮ ನಡಪುಂಡು. ಇಡೆಮುಟ್ಟ ಕೊಂಡೇಲ್ತಾಯ ದೈವಗೂ ಕಟ್ಟಕಟ್ಟಲ ನೇಮ ಕರೆತೊಂದಿತ್ತೇರು. ಈ ಸರ್ತಿ ಸುರುತ ಸರ್ತಿ ಕೊಂಡೇಲ್ತಾಯ ದೇವಸ್ಥಾನದ್ದು ಭಂಡಾರ ಬತ್ತದು ಅರಸು ಕುಂಜರಾಯ ನೇಮುಡ್ದು ಬೊಕ್ಕ ಕೊಂಡೇಲ್ತಾಯ ದೈವಗೂ ನೇಮ ಕೊರಿಯರು. ಆಕೇರಿಗೂ ಮೈಸಂದಾಯ ದೈವದ ಕಟ್ಟಕಟ್ಟಲೆ ನೇಮ ನಡತ್ತಂಡು. ಅರಸು ಕುಂಜರಾಯ ದೇವಸ್ಥಾನದ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಪದಾಧಿಕಾರಿಲು ಬೊಕ್ಕ ಮಾತಾ ಸದಸ್ಯರು, ಆಡಳಿತ ಮಂಡಳಿ ಬೊಕ್ಕ ಟ್ರಸ್ಟದ ಗುರ್ಕಾರ್ಯರು ಬೊಕ್ಕ ಮಾತಾ ಸದಸ್ಯರು, ಬೊಂಬಾಯಿ ಸಮಿತಿ ದಕ್ಲು ಗುತ್ತು ಬರಿಕೆ ದಕ್ಲು, ಕೊಡೆತ್ತೂರು ಮಾಗಣೆ ಸುತ್ತಮುತ್ತದ ಬೊಕ್ಕ ಪರವೂರ ಭಕ್ತರು ನೇಮತುದು ಬೋಳಿಯ ಪ್ರಸಾದ ದೆತೊಂಡೇರು. ಶನಿವಾರ ಕಾಂಡೆ ಉಳ್ಳಾಯ ನೇಮ, ರಾತ್ರಿ ಶಿಬರೂರು ಕೊಡಮಂತಾಯ ನೇಮ, ಐತರ ರಾತ್ರಿ ಕೊಡೆತ್ತೂರು ಮಾಗಂದಾಡಿ ಕಾಂತೇರಿ ಜುಮಾದಿ ಬಂಟ ನೇಮ, ಅಡ್ಯಂತಾಯ ಬಬ್ಬರಿಯ ಕಟ್ಟಲೆ ನೇಮ, ಸೋಮವಾರ ರಾತ್ರಿ ಬಡಗಯಕ್ಕಾರ ಜಾರಂದಾಯ ಬಂಟ ನೇಮ, ಕೋರ್ದಬ್ಬು ಬೊಕ್ಕ ಜಾರಂದಾಯ ಭೇಟಿ, ಅಂಗಾರೆ ರಾತ್ರಿ ಕೊಡೆತ್ತೂರು ಮಿತ್ತಬೈಲು ಸರಳ ಜುಮಾದಿ ಬಂಟ ನೇಮ, ಪಿಲಿಚಂಡಿ ಕಟ್ಟಲೆ ನೇಮ ಅದು ಮಾರ್ಚ್ 13 ಬುಧವಾರ ಕಾಂಡೆ ಕೊಡಿಜಾಪೇರು. ಪರಧರ್ಮ ಪ್ರೀತಿ ಮಲ್ತೊಂದು ಈ ಜನ್ಮುಡು ನಮ್ಮ ಎಡ್ಡೆ ಕಾರ್ಯ ಮಲ್ತದು ನನ್ನದ ಜನ್ಮುಡು ನರಮಾಣಿಯಾದ ಪುಟ್ಟಿಯರ ಬಯಕುನವೇ ಸನಾತನ ಹಿಂದೂ ಧರ್ಮದ ತತ್ವ ಅಂದು ರಾಜ್ಯದ ದುಂಬುದ ಮಂತ್ರಿ ಬಿ ರಮಣತ್ರೈ ಪಂತೆರು. ನರಿಕೊಂಬು ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ಶುಕ್ರವಾರ ಬ್ರಹ್ಮಕಲಶದ ಧಾರ್ಮಿಕ ಸಭೆಟಾರು ಪಾತೇರಿಯರು. ಬಂಟ್ವಾಳ ತಾಲೂಕು ನರಿಕೊಂಬುದ ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ಶುಕ್ರವಾರ ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಸಭೆ ನಡೆತದೆ. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿದ ಗುರ್ಕಾರ್ಯರು ಬಿ ರಮಣ ಸೋಮಯಾಜಿ ಮಾತೆರೆನ್ನ ಎದುಕೊಂದು ಪಾತಿರ್ದು ದೇವಸ್ಥಾನದ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶದ ಮಾತಾ ಕಾರ್ಯಲೆಡು ಸಾಯ ಸಾಕಾರ ಕೊರ್ನ ಬೊಕ್ಕ ರಾತ್ರಿ ಪಗೆಲು ಬೆಂದಿನ ಮಾತೆರೆಗಳ ಸೊಲ್ಮೆ ಸಂದಾಯರು.
ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ರಾಜ್ಯದ ದುಂಬುದ ಮಂತ್ರಿ ಬಿ ರಮನಾಥ್ ರೈ ಮಲ್ಲಬಿನ್ನಿರಾದಿತ್ತನ ಲೇಸಿಡ್ ಬೆಂಗಳೂರದ ಉದ್ಯಮಿ ಯಜ್ಞನಾರಾಯಣ ಕಮ್ಮಾಜೆ ಧಾರ್ಮಿಕ ಸಭೆ ನೂದಿಪನ ಮಲ್ತೇರು. ರಮನಾಥ್ ರೈ ಪಾತಿರ್ದು ಸನಾತನ ಹಿಂದೂ ಧರ್ಮಡು ನಂಗೆ ಪುನರ್ಜನ್ಮ ಉಂಡು, ಪರಧರ್ಮ ಪ್ರೀತಿ ಮಲ್ತಂದು ನಮ್ಮ ಈ ಜನ್ಮಡು ಸುಕೃತ ಕರ್ಮ ಫಲ ಮಲ್ತದು, ಬರ್ಪುನ ಜನ್ಮಡು ನರಮಾಣಿಯಾದ ಪುಟ್ಟೋಡು ಬಂಟ್ವಾಳ ತಾಲೂಕುಡು ನೇತ್ರಾವತಿ ಸುದೆ ಬರಿಟುಪ್ನ ಶಿವಕ್ಷೇತ್ರಗಳು ಹೆಚ್ಚಾದುಲ್ಲ ಅಂದು ಪಂಡೇರು. ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಉಳ್ಳವರು ಶಿವಾಲಯ ಮಾಡುವರು ಇಂಚ ವಚನೋಲೇಡು ಬಸವಣ್ಣೆ ಪಂತೇರು. ಇತ್ತಿನಕ್ಲು ಭಗವಂತನ ಕಾರ್ಯನು ಕಾಸಡ್ದು ಮಲ್ತಂಡ ಇಜ್ಜಂದಿನಕ್ಲು ಶ್ರಮ ಪಾಡ್ದು ಮಲ್ಪೇರು. ಶರೀರನು ಬಚ್ಚಾದ ಮಲ್ಪನ ಶಿವನ ಕಾರ್ಯ ಶ್ರೇಷ್ಠ ಅಂದು ಪಂಡೇರು. ಬ್ರಹ್ಮಕಲಶದ ನುಬುಪ್ರಸದ ಸೇವೆನು ಭಕ್ತರಿಗೆ ಒದಗಾಯರ ಬೊಡಾಯ್ನಾಥ್ ಜಾಗೆನ್ನು ತನ್ನ ತೋಟುಡು ಕೊರ್ನ ನಜರ್ ಬೀಡಿ ಉದ್ಯಮಿ ಸೈಫುದ್ದೀನ್ ಮುಹಮ್ಮದರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಧಾರ್ಮಿಕ ಪರಿಷತ್ ಸದಸ್ಯರು ಮಲ್ಲಿಕ ಪ್ರಶಾಂತ್ ಪಕ್ಕಳ, ವೈದ್ಯನಾಥ ದೈವಸ್ಥಾನದ ಆಡಳಿತ ಮುಕ್ತೇಸರರು ಐತಪ್ಪ ಆಳ್ವ ಬಿಸಿರೋಡು, ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಸಂತೋಷ್ ಕುಮಾರ್, ಬಂಟ್ವಾಳ ತಾಲೂಕು ಪಂಚಾಯತ್ ದುಂಬುದ ಗುರ್ಕಾರ್ಯರು ದೇವಪ್ಪ ಪೂಜಾರಿ, ತುಂಬಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರು ಚಂದ್ರಪ್ರಕಾಶ್ ಶೆಟ್ಟಿ ಧಾರ್ಮಿಕ ಸಭೆಟು ಬಿನ್ನಿರಾದ ಪಾಲ್ದೆ ತುಂಡಿರು. ಜಗನ್ನಾಥ ಬಂಗೇರ, ರಘು ಸಫಲ್ಯ, ಜಗನ್ನಾಥ ಚೌಟ, ಲೋಕೇಶ್, ಪದ್ಮನಾಭಮಯ್ಯ ಇಂಚ ಸಮಿತಿನ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. ನರಿಕೊಂಬು ಇದರಲ್ಲಿ ನಮ್ಮ ತಂದೆ ತಾಯಿಯವರು ಇಲ್ಲಿ ಎಲ್ಲರಿಗೂ ಪರಿಚಿತರು. ಅದು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅವರ ಪುಣ್ಯದಿಂದ ಮತ್ತು ನಮ್ಮ ಅಣ್ಣನ ಪುಣ್ಯದಿಂದ ಈ ದೇವಸ್ಥಾನದ ಈ ಸ್ಥಾನ ನೀವು ನನಗೆ ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಇವತ್ತು ಸಂತೋಷ ಆಗ್ತಾ ಇದೆ. ನಮ್ಮೆಲ್ಲ ಇವತ್ತು ಎಲ್ಲ ಬಂದ ಎಲ್ಲ ವಾಲಂಟಿಯರ್ಗಳು, ಎಲ್ಲ ಬಂಧುಗಳು, ಬೇರೆ ಬೇರೆ ಕಮಿಟಿಯ ಅಧ್ಯಕ್ಷರು, ಅವರಿಗೆಲ್ಲ ಹೇಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಅವರಿಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಅವರ ಹಾರ್ಟನ್ನು ಈ ಶಿವನಿಗೆ ಕೊಟ್ಟರು. ಅವರ ಒಂದು ಹಾರ್ಟ್ ಅವರ ಹತ್ರ ಇದ್ದರೆ ಇನ್ನೊಂದು ಹಾರ್ಟನ್ನು ಶಿವನಿಗೆ ಕೊಟ್ಟು ಎಲ್ಲ ಮನೆ ಮನೆಗೆ ಹೋದರು. ಇಲ್ಲಿ ಬೇರೆ ಬೇರೆ ಅವರವರ ತಾಕತ್ತಿಗೆ ಎಷ್ಟು ಸರಿ ಆಗ್ತದೆ ಅಷ್ಟನ್ನು ಅವರು ವಿನಿಯೋಗ ಮಾಡಿ ಈ ಬ್ರಹ್ಮ ಕಲಶದ ಸಕ್ಸಸ್ಸಿಗೆ, ಈ ಬ್ರಹ್ಮ ಕಲಶದ ಪುಣ್ಯ ಸಂಪಾದನೆಗೆ ನಾವೆಲ್ಲ ಜೊತೆಯಲ್ಲಿ ಕಾರಣರಾಗಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ದೇವಸ್ಥಾನ ಎಲ್ಲ ತಾಯಂದಿರಿಗೆ ಇದಕ್ಕೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೆ ಸಹ ನಾನು ನನ್ನ ತುಂಬು ಹೃದಯದ ಧನ್ಯವಾದವನ್ನು ಮತ್ತೊಮ್ಮೆ ಮಗನೊಮ್ಮೆ ಹೇಳ್ತಾ, ಸನಾತನ ಹಿಂದೂ ಧರ್ಮದಲ್ಲಿ ನಾವು ಪುನರ್ಜನ್ಮವನ್ನು ಹೋಗ್ತೇವೆ. ನಾವು ಸುಕೃತ ಕರ್ಮ ಫಲ ಮಾಡಿ ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಬೇಕು ಮತ್ತು ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು ಅನ್ನುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮ ಸಂದೇಶ ಕೊಟ್ಟಿದೆ. ಪರಧರ್ಮ ಸಹಿಷ್ಣುತೆಯನ್ನು ಆಧಾರವಾಗಿಟ್ಟುಕೊಂಡಿರ್ತಕ್ಕಂಥ ಒಂದು ಧರ್ಮವಾಗಿಟ್ಟುಕೊಂಡು ನೇತ್ರಾವತಿ ನದಿ ಒಂದು ಪವಿತ್ರವಾದ ನದಿ, ನಮ್ಮ ಜಿಲ್ಲೆಯ ಜೀವ ನದಿಯೂ ಕೂಡ ಹೌದು. ಇವತ್ತು ಇಲ್ಲಿ ವೆಂಕಟೇಶ್ವರ ಸದಾಶಿವ ದೇವರಿದ್ದಾರೆ, ನಂದಾವರದ ಸದಾಶಿವ ದೇವರಿದ್ದಾರೆ. ಮುಂದಕ್ಕೆ ಹೋದರೆ ಸ್ವಲ್ಪ ಮಹಾಲಿಂಗೇಶ್ವರ ದೇವರು ಕೂಡ ಈ ನದಿ ಬದಿಯಲ್ಲೇ ಇದ್ದಾರೆ. ಅಥವಾ ಮುಂದೆ ಹೋದರೆ ಶರಬೇಶ್ವರ ಈಶ್ವರ ದೇವಸ್ಥಾನ ಶರಪಾಡಿ ಹತ್ರ ಸಿಗುತ್ತೆ. ಬಹುಶಃ ನಮ್ಮ ತಾಲೂಕಲ್ಲಿ ನದಿ ಬದಿಯಲ್ಲಿ ಅತ್ಯಂತ ಹೆಚ್ಚು ಈಶ್ವರ ದೇವಸ್ಥಾನ ಈ ನೇತ್ರ ನದಿಯ ಪಕ್ಕದಲ್ಲಿದೆ ಅಂತ ಹೇಳೋದು ಕೂಡ ವಿಶೇಷತೆ. ಶಿವ ದೇವಸ್ಥಾನಗಳು ಎಲ್ಲಿರಬೇಕು ಅನ್ನುವಂಥದ್ದು ಹೇಳ್ತದೆ ನಮ್ಮ ಶಾಸ್ತ್ರ. ಅದು ಒಂದು ಬೆಟ್ಟದ ಮೇಲೆ ಇರಬೇಕು ಅಥವಾ ನದಿಯ ಪಕ್ಕದಲ್ಲಿರಬೇಕು. ಪವಿತ್ರವಾಗಿರುವಂಥದ್ದು ಯಾವುದಾದ್ರಲ್ಲೂ ನದಿಯ ಪಕ್ಕದಲ್ಲಿರ್ತಕ್ಕಂಥ ಪವಿತ್ರ. ಹಾಗಾಗಿ ನಮ್ಮ ಜಿಲ್ಲೆಯ ಕೆಲವು ದೇವಸ್ಥಾನಗಳಲ್ಲಿ ಪವಿತ್ರವಾಗಿರ್ತಕ್ಕಂಥ ಐತಿಹಾಸಿಕ ಪೂರ್ವಕವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಈ ಭಯಂಕೇಶ್ವರ ಸದಾಶಿವ ದೇವಸ್ಥಾನ ಒಂದು ಅರಸೊತ್ತಿಗೆ ಕಾಲದಲ್ಲಿ ಅರಸರ ಕಾಲದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಪುರಾಣದಿಂದ ಅವತ್ತಿಂದ ಇವತ್ತಿನವರೆಗೆ ಈ ದೇವಸ್ಥಾನಕ್ಕೆ ನಡ್ಕೊಂಡ ಈ ದೇವಸ್ಥಾನದ ಆರಾಧನಾ ಪದ್ಧತಿಗಳು ಬಹಳ ಶ್ರೇಷ್ಠವಾಗಿರ್ತದೆ. ಶಿವನ ಆರಾಧನೆ ಹೇಗೆ ಮಾಡಬೇಕು ಅದಕ್ಕೆ ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ, ದೇಹವೇ ದೇಗುಲ ಕಾಲೇ ಕಂಬ ಶಿರವೇ ಹೊನ್ನ ಕಲಶವಯ್ಯ ಅಂತ. ಉಳ್ಳವರು ಭಗವಂತನ ಕಾರ್ಯವನ್ನ ದಾನದಿಂದ ಮಾಡ್ತಾರೆ. ಶ್ರೀ ಸದಾಶಿವ ದೇವಸ್ಥಾನ ಉಲೈಬಿಟ್ಟು ಪೆರ್ಮಂಕಿ ಮುಲ್ಪ ವರ್ಷದ ಜಾತ್ರೆ ಮಹಾಶಿವರಾತ್ರಿದ ಉಚ್ಚಯ 2 ದಿನ ನಡತ್ತಲೆ. ಸುರುತ ದಿನ ಕಟೀಲ್ ಆಟದ ಮೇಳೊಡ್ದು ಸಮುದ್ರ ಮಥನ, ಸುಗ್ರೀವ ಸಖ್ಯ ಬೊಕ್ಕ ವಾಲಿಮೋಕ್ಷ ಸೇವೆ ಆಟಗೊಬ್ಬಾಯರ್. ಕುಡ್ಲ ತಾಲೂಕುದ ಉಲೈಬುಟ್ಟು ಪೆರ್ಮಂಕಿ ಶ್ರೀ ಸದಾಶಿವ ದೇವಸ್ಥಾನಡು ವರ್ಷದ ಉಚ್ಚಯ ಮಹಾಶಿವರಾತ್ರಿದ ಆಚರಣೆ ಕುಡುಪು ನರಸಿಂಹ ತಂತ್ರೇನ ಪೌರುಹು ಇತ್ತುಡು ಬೊಕ್ಕ ಪ್ರಧಾನ ಪೂಜೆ ಮಲ್ಪನ ನರಸಿಂಹ ಕಾರಂತಿ ರೀತಿದು 2 ದಿನ ನಡತ್ತಲು. ಸುರುತ ದಿನ ಗುರುವಾರ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಆಟದ ಮೇಳೊಡ್ದು ಸಮುದ್ರ ಮಥನ, ಸುಗ್ರೀವ ಸಖ್ಯ ಬೊಕ್ಕ ವಾಲಿಮೋಕ್ಷ ಪ್ರಸಂಗದ ಸೇವೆ ಆಟನು ಊರ 10 ಸಮಸ್ತಿರು ಒಟ್ಟಾದು ಶ್ರೀ ಸದಾಶಿವ ದೇವಸ್ಥಾನದ ಎದುರು ಗೊಬ್ಬಾಯರು. ಶ್ರೀ ಸದಾಶಿವ ದೇವಸ್ಥಾನದ ಆಡಳಿತ ಮುಕ್ತೇಸರರು ಪದ್ಮನಾಭ ಶೆಟ್ಟಿ ಪೆರ್ಮಂಕಿ ಗುತ್ತು, ಮುಕ್ತೇಸರರು ಪೆರ್ಮಂಕಿ ಗುತ್ತು ಕುഞ്ഞಣ್ಣ ಪಕ್ಕಳ,
ಒಮಾನತ ಬೆಳ್ಚಡ ಪಡ್ಡೇಲ್ ತೋಟ ಶ್ರೀಧರ ಪೂಜಾರಿ ಬೇಟೆಮಾರ್ ಉದಯ ಪಂಡಿತ್ ಪಟ್ರುಕೋಡಿ ಸುಧಾಕರ ಅಂಗಡಿ ಪಡಪು ಶ್ರೀಮತಿ ಶಾರದಾ ಕಂಚಿಕಾರ ಬುಟ್ಟು ಶ್ರೀಮತಿ ಶೋಭಾ ಕುಲಾಲ್ ಶ್ರೀ ಸದಾಶಿವ ದೇವಸ್ಥಾನ ಪೆರ್ಮಂಕಿದ ಭಜನಾ ಮಂಡಳಿ ಗುರುಕಾರ್ಯರು ದೇವಪ್ಪ ಅಮೀನ್ ಬೊಕ್ಕ ಸರ್ವ ಸದಸ್ಯರು ಊರ 10 ಸಮಸ್ತೆರು ಸೇವೆ ಆಟ ತುಯ್ಯರು. ಇವಳು ಎನ್ನಂತೂ ಇಡಗಿನಿತ ನಮ್ಮ ಕುಟ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಬೇಲು.